ನಾಡಿನೆಲ್ಲೆಡೆ ಶಿವರಾತ್ರಿ ಹಬ್ಬದ ಸಡಗರ ಗರಿಗೆದರಿದ್ದು ಹಿನ್ನೆಲೆಯಲ್ಲಿ ತುಮಕೂರು ನಗರದ ವಿವಿಧ ದೇವಾಲಯಗಳಲ್ಲಿ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯಿತು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇರುವ ಕೋಟೆ ಆಂಜನೇಯ ಸ್ವಾಮಿಗೆ ಬೆಳಿಗ್ಗೆಯಿಂದ ವಿಶೇಷವಾದ ಪೂಜಾ ಕೈಂಕರ್ಯಗಳು ಜರುಗಿದವು. ಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಆಂಜನೇಯ ಸ್ವಾಮಿಗೆ ವಿಶೇಷವಾದ ಅಲಂಕಾರವನ್ನು ಏರ್ಪಡಿಸಲಾಗಿತ್ತು. ಶಿವರಾತ್ರಿ ಹಬ್ಬದ ಪ್ರಯುಕ್ತ ಚಿಕ್ಕಪೇಟೆಯಲ್ಲಿರುವ ಪಾರ್ವತಿ ಸಮೇತ ಗಂಗಾದೇಶ್ವರ ದೇವಾಲಯದಲ್ಲಿ ಕೂಡ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆದವು. ಸುಮಾರು 700 ವರ್ಷಗಳ ಇತಿಹಾಸವಿರುವ ಚಿಕ್ಕಪೇಟೆಯ ಪ್ರಸನ್ನ ಗಂಗಾದೇಶ್ವರ ದೇವಾಲಯವು ಮುಜರಾಯಿ ಇಲಾಖೆಯ ಅಡಿಯಲ್ಲಿದ್ದು ಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ವಿಶೇಷವಾದ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳಗ್ಗೆಯಿಂದ ಗಂಗಾದೇಶ್ವರ ಸ್ವಾಮಿಗೆ ವಿಶೇಷವಾದ ಅಭಿಷೇಕಗಳು, ವಿವಿಧ ಅಲಂಕಾರಗಳು ನಡೆದವು. ಪಾರ್ವತಿ ಸಮೇತ ಗಂಗಾದೇಶ್ವರ ಸ್ವಾಮಿ ದೇವಾಲಯಕ್ಕೆ ಅನೇಕ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು. ಪ್ರತಿ ಸೋಮವಾರ ವಿಶೇಷವಾಗಿ ಗಿರಿಜಾ ಕಲ್ಯಾಣೋತ್ಸವ ತಿಂಗಳಲ್ಲಿ ಕನಿಷ್ಠ ಪಕ್ಷ ಅಂದರೂ ಒಂದು 15ರಿಂದ 20 ಕಲ್ಯಾಣೋತ್ಸವ ನಡೀತಾ ಇರುತ್ತೆ. ಹಾಗಾಗಿ ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ಪಾರ್ವತಿ ಪರಮೇಶ್ವರರ ಆಶೀರ್ವಾದದಿಂದ ವಿವಾಹ ಅನುಕೂಲ ಆಗ್ತದೆ ಅಂತೇಳಿ, ಏನೇ ದೋಷಗಳಿದ್ರು ಜಾತಕದಲ್ಲಿ ಮೂಲ ನಕ್ಷತ್ರ ಇನ್ನೊಂದು ಮತ್ತೊಂದು ಏನೇ ಇದ್ರೂ ಕೂಡ ಅವರಿಗೆ ಇಲ್ಲಿ ಪರಿಹಾರ ಸಿಗ್ತಾ ಇದೆ ಅಂತ ಹೇಳ್ತಾ ನಮ್ಮ ದೇವಸ್ಥಾನದ ವಿಶೇಷ ಇಷ್ಟಿದೆ. ಆಮೇಲೆ ಇಲ್ಲಿ ಪಂಚಲಿಂಗ ದರ್ಶನ ಇದೆ, ಆಮೇಲೆ ಕಾಳಭೈರವೇಶ್ವರ ಇದೆ, ಆಮೇಲೆ ದಕ್ಷಿಣಾಮೂರ್ತಿ ಇದೆ, ಆಮೇಲೆ ನಾಗದೇವತೆ, ಅಶ್ವತ್ಥ ಮರ. ಈಗ ಅಲ್ಲಿ ಒಂಥರ ಪ್ರಾಚೀನವಾದಂಥ ಒಳಗಡೆ ಬಂದರೆ ಒಳಾಂಗಣ ನಿಮಗೆ ಹಳೆಯ ಕಾಲದ ಒಂದು ಇದು ಸೊಗಡು ನಿಮಗೆ ಇಲ್ಲಿ ಸಿಗ್ತದೆ. ಆಮೇಲೆ ಇಲ್ಲಿ ಸಾಕಷ್ಟು ಜನಕ್ಕೆ ದೇವಸ್ಥಾನ ಇರೋದೇ ಗೊತ್ತಿಲ್ಲ. ಯಾಕೆಂತಂದರೆ ಮುಂಭಾಗದಲ್ಲಿ ಅಂಗಡಿಗಳಿರೋದ್ರಿಂದ ದೇವಸ್ಥಾನದ ಒಂದು ಆಗುವಗಳಿಗೆ ಅಂತ ಹೇಳಿ ಮಾಡಿಕೊಟ್ಟಿರೋ ಅಂಗಡಿಗಳಿರೋದ್ರಿಂದ ಜನಕ್ಕೆ ಒಳಗಡೆ ಇರುವಂಥ ದೇವಸ್ಥಾನ ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ. ಒಳಗೆ ಬಂದ ಮೇಲೆ ಗೊತ್ತಾಗುತ್ತೆ ಇದು ಎಷ್ಟು ಪುರಾತನವಾದ ದೇವಸ್ಥಾನ ಅಂತ ಗೊತ್ತಾಗುತ್ತೆ. ಇಷ್ಟು ನಮ್ಮ ದೇವಸ್ಥಾನದ ಇತಿಹಾಸ. ತಮ್ಮ ಹೆಸರು ಸ್ವಾಮೀಜಿ? ರವಿ ದೀಕ್ಷಿತರು ಅಂತ. ನಾವು ಈಗ 4ನೇ ಜನರೇಷನ್ ನಾವು ದೇವಸ್ಥಾನ ಪೂಜೆ ಮಾಡ್ತಾ ಇದ್ದೀವಿ. ನಮ್ಮ ತಾತ ಅವರು, ತಂದೆಯವರು, ನೆಕ್ಸ್ಟ್ ನಾವು ಮಾಡ್ತೀವಿ.